ಗಣರಾಜ್ಯೋತ್ಸವದಲ್ಲಿ ಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲೋ ತಿರಸ್ಕರಿಸಿರುವ ವಿವಾದಕ್ಕೆ ಪ್ರಧಾನಿ ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಈ ವಿಚಾರದಲ್ಲಿ ಕೇರಳ ಸರ್ಕಾರ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿದೆ. ಅದನ್ನು ಕಾಂಗ್ರೆಸ್ ವೈಭವೀಕರಿಸುತ್ತಿದೆ ಎಂದು ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲೋ ತಿರಸ್ಕರಿಸಿದ್ದಾರೆ ಎಂದು ವಿನಾಕಾರಣ ಕೇರಳ ಸರ್ಕಾರ ಈ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಈ ವಿವಾದಕ್ಕೆ ಸಂಬಂಧಿಸಿದಂತೆ ಇಂದು ಕೇಂದ್ರ ಸರ್ಕಾರದ ಮಾಜಿ ಸಚಿವ ಜನಾರ್ದನ ಪೂಜಾರಿಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದೇವೆ. ಈ ವಿಚಾರದಲ್ಲಿ ಕೇರಳ ಕಮ್ಯುನಿಸ್ಟ್ ಸರ್ಕಾರ ಸುಳ್ಳು ಆರೋಪದಡಿಯಲ್ಲಿ ತೊಡಗಿದೆ. ಇದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡುತ್ತಿದೆ. ಈ ಬಗ್ಗೆ ಅವರ ಬಳಿ ಒಂದು ಸಾಕ್ಷಿ ಇದ್ದರೆ ನೀಡಲಿ ಎಂದು ಹೇಳಿದರು. ನಡೆಯುವಂಥ ಗಣರಾಜ್ಯೋತ್ಸವದ ಸ್ತಬ್ಧಚಿತ್ರದ ಮೆರವಣಿಗೆಯಲ್ಲಿ ನಾರಾಯಣಗುಳ ಸ್ತಬ್ಧಚಿತ್ರವನ್ನು ಕೈಬಿಡಲಾಗಿದೆ ಅಂತೇಳಿ ಕೇರಳ ಸರ್ಕಾರ ಆರೋಪ ಮಾಡಿದೆ. ಅದನ್ನು ಕರ್ನಾಟಕ ಕಾಂಗ್ರೆಸ್ ಅವರು ಕೂಡ ಹೌದು ಅನ್ನುವಂಥ ಅಪಪ್ರಚಾರದಲ್ಲಿ ತೊಡಗಿ ಇದಕ್ಕೆಲ್ಲ ನರೇಂದ್ರ ಮೋದಿಯವರು ಮತ್ತು ಕೇಂದ್ರ ಸರ್ಕಾರ ಕಾರಣ ಅನ್ನುವಂಥ ಆಪಾದನೆಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವೆಲ್ಲರೂ ಕೂಡ ಸ್ಪಷ್ಟವಾದ ಮಾತುಗಳಲ್ಲಿ ನಾರಾಯಣಗುರುಗಳ ಸ್ತಬ್ಧಚಿತ್ರ ವಿಚಾರಕ್ಕೂ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಯವರಿಗೂ ಸಂಬಂಧಗಳಿಲ್ಲ. ವಿನಾಕಾರಣ ಕೇರಳ ಸರ್ಕಾರ ಈ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಅದನ್ನು ಕರ್ನಾಟಕ ಕಾಂಗ್ರೆಸ್ ಅವರು ವೈಭವೀಕರಿಸ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟನೆಯನ್ನು ನಾವು ಕೊಟ್ಟಿದ್ದೇವೆ. ಅದಾಗಿಯೂ ಕೂಡ ನಾನು ಮಾತಾಡುವಾಗ ಹೇಳಿದೆ, ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ರಾಜಕಾರಣವನ್ನು ಮೀರಿ ನಮಗೆಲ್ಲರಿಗೂ ಹಿರಿಯರು ಮತ್ತು ನಮ್ಮ ಸಮಾಜದ ಸರ್ವೋಚ್ಚ ಮುಖಂಡರು, ಅವರಿಗೆ ವಿಚಾರವನ್ನು ಅವರ ಗಮನಕ್ಕೆ ತರ್ತೇವೆ ಅನ್ನುವಂಥ ಮಾತನ್ನು ಮೊನ್ನೆ ನಾನು ತಮ್ಮ ಮೂಲಕ ಹೇಳುವಾಗ ಹೇಳಿದ್ದೆ. ಇವತ್ತು ಬೆಳಗ್ಗೆ ನಾನು ಮತ್ತು ಹಿರಿಯರಾಗಿರುವ ಹರಿಕೃಷ್ಣ ಬಂಟ್ವಾಳರವರು, ನಮ್ಮ ಪಾರ್ಟಿ ಅಧ್ಯಕ್ಷರ ಸುದರ್ಶನ್ರವರು, ಸತೀಶ್ ಕುಂಬಾಲ್ರವರು, ರವಿಶಂಕರ್ ಮುಜಾರ್ರವರು, ನಾವೆಲ್ಲರೂ ಕೂಡ ಅವ್ರ ಮನೆಗೆ ಬೆಳಗ್ಗೆ 9:30 ಗಂಟೆಗೆ ಹೋಗಿದ್ದೆವು. ಭಾಳ ಪ್ರೀತಿಯನ್ನು ನಮ್ಮನ್ನು ಮಾತನಾಡಿಸಿ ನಮ್ಮ ಮಾತುಗಳನ್ನು ಅವರು ಕೇಳಿದರು. ನಾವು ಹೇಳಿದೆವು, ಈ ಸ್ತಬ್ಧಚಿತ್ರದ ವಿಚಾರದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಸುಳ್ಳು ಪ್ರಚಾರದಲ್ಲಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ತೊಡಗಿದೆ. ಅದನ್ನು ಕರ್ನಾಟಕ ಕಾಂಗ್ರೆಸ್ನ ಪಾರ್ಟಿಯವರು ಕೂಡ ಆ ಗೊಂದಲ ನಿರ್ಮಾಣಕ್ಕೆ ಮತ್ತಷ್ಟು ಬೇಕಾದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಒಂದೇ ವರ್ಷದಲ್ಲಿ 2015 ಡಿಸೆಂಬರ್ 15ನೇ ತಾರೀಕು ಶಿವಗಿರಿಗೆ ಹೋಗ್ತಾರೆ. ಶಿವಗಿರಿಯಲ್ಲಿ ನಾರಾಯಣ ಗುರುಗಳ ಭಾವಚಿತ್ರವನ್ನು ಅನಾವರಣ ಮಾಡಿ ನಾರಾಯಣ ಗುರುಗಳ ಬಗ್ಗೆ, ಅವರ ಸಂದೇಶದ ಬಗ್ಗೆ ಅದ್ಭುತವಾದಂಥ ತನ್ನ ಭಾವನೆಗಳನ್ನು ಹೇಳಿ ನಾರಾಯಣ ಗುರುಗಳು ಸರ್ಕಾರಕ್ಕೆ ಮತ್ತು ಇಡೀ ಜಗತ್ತಿಗೆ ಪ್ರಾತಸ್ಮರಣೀಯರು ಅನ್ನುವಂಥ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಸುಮಾರು 70 ಕೋಟಿ ರೂಪಾಯಿಯನ್ನು ಕೇಂದ್ರದಿಂದ ನೇರ ಬಿಡುಗಡೆ ಮಾಡಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಡ್ತಾರೆ. ಕೇಂದ್ರದ ಒಂದು ತಂಡ ಕಳಿಸಿಕೊಟ್ಟು ಅದರ ಸಮೀಕ್ಷೆ ಮಾಡಿ ಏನೇನು ಮಾಡಬೇಕಂತ ವರದಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಪ್ರಗತಿಯಲ್ಲಿದೆ. ಈ ಸಂದರ್ಭ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರೆ ಮತ್ತು ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಉಪಸ್ಥಿತರಿದ್ದರು. ಅಪ್ಪ, ಇನ್ನಾದ್ರೂ ಸಂಭ್ರಮಿಸಬಹುದಲ್ವಾ? ಇನ್ನು ಸಂಭ್ರಮಿಸಲು ಕಾಯ್ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಉಡುಗೆ ನಮ್ಮ ತಲೆಮಾರಿನ ಆಯ್ಕೆ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು, ಕುಟುಂಬಗಳ ತಲೆಮಾರಿನ ಆಯ್ಕೆ.